ಮಂಗಳೂರಿನಲ್ಲೀಗ ಅಭಿವೃದ್ಧಿ ಶಕೆ ಆರಂಭಗೊಂಡಿದೆ. ಮಂಗಳೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸುಮಾರು 3,000 ಕೋಟಿಯ ಕಾಮಗಾರಿಗಳನ್ನು ಕೈಗೊಂಡಿದ್ದು ಮುಂದಿನ 2024-25ರ ವೇಳೆಗೆ ಮಂಗಳೂರು ನಗರದ ಚಿತ್ರಣವೇ ಬದಲಾಗಲಿದೆ. ನಗರದ ಹಲವು ಕಡೆಗಳಲ್ಲಿ ಮಂಗಳೂರಿನ ಲ್ಯಾಂಡ್ ಮಾರ್ಕ್ ಆಗಿದ್ದ ವೃತ್ತಗಳನ್ನು ತೆರವು ಮಾಡಲಾಗಿದ್ದು ಸುಂದರೀಕರಣ ಮಾಡಲಾಗ್ತಾ ಇದೆ. ಆದರೆ ಈ ವೃತ್ತಗಳನ್ನು ಮೂಲ ಸ್ವರೂಪದಲ್ಲಿ ಉಳಿಸಿಕೊಳ್ಳದೆ ತೆರವು ಮಾಡ್ತಾ ಇರುವುದಕ್ಕೆ ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ರಸ್ತೆ ಅಗಲೀಕರಣ, ಕಾಂಕ್ರೀಟೀಕರಣ, ಅಭಿವೃದ್ಧಿಯ ಕಾಮಗಾರಿಯ ಹಿನ್ನೆಲೆಯಲ್ಲಿ ಎಬಿ ಶೆಟ್ಟಿ ವೃತ್ತ, ಹ್ಯಾಮಿಲ್ಟನ್ ಸರ್ಕಲ್, ರಾವ್ ಅಂಡ್ ರಾವ್ ಸರ್ಕಲ್ ಅನ್ನ ತೆರವು ಮಾಡಲಾಗಿದೆ. ಈ ಮಾರ್ಗವನ್ನ ಒನ್ ವೇ ಮಾಡಲಾಗಿದೆ. ಆದ್ರೆ ಈ ವೃತ್ತವನ್ನ ತೆರವು ಮಾಡಬೇಕಾದ ಅನಿವಾರ್ಯತೆ ಇತ್ತೆ ಎನ್ನುವ ಪ್ರಶ್ನೆ ಎದುರಾಗಿದೆ. ಇದನ್ನ ಉಳಿಸಿಕೊಂಡು ಅಭಿವೃದ್ಧಿಯನ್ನ ಮಾಡಬಹುದಾಗಿತ್ತಲ್ವಾ ಎಂಬ ಮಾತುಗಳು ಕೇಳಿ ಬಂದಿದೆ. ಈ ಎಲ್ಲ ವೃತ್ತಗಳು ಮಂಗಳೂರಿನ ಲ್ಯಾಂಡ್ ಮಾರ್ಕ್ ಆಗಿ ಗುರುತಿಸಲ್ಪಟ್ಟಿದ್ದು, ಅದರಲ್ಲೂ ಜಿಲ್ಲಾಧಿಕಾರಿ ಕಚೇರಿಯ ಹತ್ತಿರವಿರುವ ಹ್ಯಾಮಿಲ್ಟನ್ ವೃತ್ತಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಕರಾವಳಿ ಕರ್ನಾಟಕದ ಪ್ರಮುಖ ಬಂದರು ನಗರ ಮಂಗಳೂರು ಮತ್ತು ದೂರದ ಕೆನಡಾ ದೇಶದ ಪ್ರಮುಖ ಪಟ್ಟಣ ಹ್ಯಾಮಿಲ್ಟನ್ ನಡುವಿನ ಅವಿನಾಭಾವ ಸಂಬಂಧದ ಫಲವೇ ಈ ವೃತ್ತ. ಸುಮಾರು 40 ವರ್ಷಗಳ ಹಿಂದೆ ಕೆನಡಾದ ಹ್ಯಾಮಿಲ್ಟನ್ ಮೇಯರ್ ಮಂಗಳೂರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಇಲ್ಲಿನ ಪರಿಸರ, ಹವಾಮಾನ, ಪ್ರಕೃತಿಯ ಸೊಬಗು ಹ್ಯಾಮಿಲ್ಟನ್ ಮಾದರಿಯಲ್ಲಿ ಇರುವುದನ್ನು ಕಂಡು ಮಂಗಳೂರು ಮತ್ತು ಹ್ಯಾಮಿಲ್ಟನ್ ನಡುವೆ ಬಾಂಧವ್ಯ ಹೊಂದುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಅದರ ನೆನಪಿಗಾಗಿ ಈ ವೃತ್ತವನ್ನ ನಿರ್ಮಾಣ ಮಾಡಲಾಗಿತ್ತು. ಮೊನ್ನೆ ಇತ್ತೀಚೆಗೆ ಅಂದರೆ ಸುಮಾರು ಒಂದು 7-8 ವರ್ಷಗಳಲ್ಲಿ ಆದ ಸರ್ಕಲ್ಗಳು ಎಲ್ಲವನ್ನು ಡೆಮಾಲಿಷ್ ಮಾಡಿ ಈಗ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಹ್ಯಾಮಿಲ್ಟನ್ ಸರ್ಕಲ್ ಏನುಂಟು, ಈಗ DC ಆಫೀಸಿನ ಈಗಿನ DC ಆಫೀಸಿನ ಎದುರಿರುವಂಥ ಸರ್ಕಲ್, ಅದಕ್ಕೆ ಮತ್ತು ಮಂಗಳೂರಿಗೆ ಆ ಸರ್ಕಲಿಗೆ ಒಂದು ಹಿಸ್ಟ್ರಿ ಇದೆ. ಹ್ಯಾಮಿಲ್ಟನ್ನವರು ಇಲ್ಲಿಗೆ ಬಂದ ನಂತರ ಹ್ಯಾಮಿಲ್ಟನ್ನವರು ಮಂಗಳೂರು ಮಹಾನಗರ ಪಾಲಿಕೆ ಆಗುವ ಮೊದಲು ಆಗಿನ ಮುನ್ಸಿಪಾಲ್ಟಿ ಆಗಿನ ಟೈಮಿನಲ್ಲಿ ಬಂದು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಅದರ ಆ ರಿಲೇಷನ್ಶಿಪ್ನ ನೆನಪಿಗಾಗಿ ಮಾಡಿದ ಒಂದು ಸರ್ಕಲ್, ಅದು ಹ್ಯಾಮಿಲ್ಟನ್ ಸರ್ಕಲ್ ಅಂತ ಹೇಳ್ಕೊಂಡು ಹೆಸರಿಟ್ಟಿದ್ದಾರೆ. ಸೊ ಆ ಒಂದು ರಿಲೇಷನ್ಶಿಪ್ ಆದ ನಂತರ ನನ್ನ ಪ್ರಕಾರ ನಾನು ಕೌನ್ಸಿಲರ್ ಆಗಿರುವ ಸಂದರ್ಭದಲ್ಲಿ ಕೂಡ ಒಮ್ಮೆ ಅವರು ಇಲ್ಲಿಗೆ ಬಂದಿದ್ದರು. ಆದ ಕಾರಣ ನನಗೆ ಅದರ ಹಿಸ್ಟ್ರಿ ಈಗ ನೆನಪಾಗ್ತಾ ಇರುವುದು. ನನಗೆ ಕರೆಕ್ಟಾಗಿ ಏನು ಹಿಸ್ಟ್ರಿ ಅಂತ ಗೊತ್ತಿಲ್ಲ, ಬಟ್ ಆಗ ಕೌನ್ಸಿಲ್ನಲ್ಲಿ ಒಂದು ಸಬ್ಜೆಕ್ಟ್ ಬಂದಿತ್ತು, ಹ್ಯಾಮಿಲ್ಟನ್ ಸರ್ಕಲ್ ಯಾಕೆ, ಅದು ಅದರ ಇಂಪಾರ್ಟೆನ್ಸ್ ಏನು, ಆ ರಿಲೇಷನ್ಶಿಪ್ ಹ್ಯಾಮಿಲ್ಟನ್ ಮತ್ತು ಮಂಗಳೂರಿಗೆ ಅವರು ಬಂದ ಕಾರಣ ಅಲ್ಲಿ ಆ ಒಂದು ಕೌನ್ಸಿಲರ್ಸ್ ಅಲ್ಲಿ ಅವರು ಇಲ್ಲಿಗೆ ಬಂದಿದ್ದರು. ಹಾಗೆ ಆ ಒಂದು ರಿಲೇಷನ್ಶಿಪ್ನ ಹೆಸರಿಗೋಸ್ಕರ ಆ ಒಂದು ಸರ್ಕಲನ್ನು ಅಲ್ಲಿ ಮಾಡಿದ್ದು. ನನ್ನ ಪ್ರಕಾರ ಇವತ್ತು ಆ ಹ್ಯಾಮಿಲ್ಟನ್ ಸರ್ಕಲನ್ನು ಉಳಿಸಿಕೊಳ್ಬಹುದಿತ್ತು. ಇನ್ನು ಈಗಾಗಲೇ ಎಬಿ ಶೆಟ್ಟಿ ಹ್ಯಾಮಿಲ್ಟನ್ ಸರ್ಕಲ್ ಮತ್ತು ರಾವ್ ಅಂಡ್ ರಾವ್ ಸರ್ಕಲ್ ಅನ್ನ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ತೆಗೆದುಹಾಕಲಾಗಿದೆ. ಆದ್ರೆ ನಮ್ಮ ಸಂಸ್ಕೃತಿ, ಇತಿಹಾಸದ ಕತೆ, ಹಿರಿಯರ ಹೆಸರಿನಲ್ಲಿ ಕಟ್ಟಿದಂತಹ ಸರ್ಕಲ್ಗಳನ್ನ ಒಡೆದು ಹಾಕದೆ ಅದನ್ನ ಅದೇ ಮಾದರಿಯಲ್ಲಿ ಉಳಿಸಿ ಬೆಳೆಸಿದಲ್ಲಿ ಹೆಚ್ಚು ಅರ್ಥವತ್ತಾಗಿರುತ್ತೆ. ಇನ್ನು ಸ್ಮಾರ್ಟ್ ಸಿಟಿ ಅಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡುವಂತಹ ಕಾಮಗಾರಿ ಅಲ್ಲ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಬೇಕಾಗಿದೆ. ಸ್ಮಾರ್ಟ್ ಸಿಟಿ ಅಂದರೆ ನಮಗೆ ಬೇಕಾದದ್ದು ಸ್ಮಾರ್ಟ್ ಸಿಟಿ ಅಂದರೆ ಜನರಿಗೆ ನಡಿಬೇಕಾದ ಫುಟ್ಪಾತ್ ಇರಬೇಕು, ರೋಡ್ ಇರಬೇಕು, ತೋಡಿ ಇರಬೇಕು, ಫುಟ್ಪಾತ್ ಇರಬೇಕು, ಡ್ರೈನೇಜ್ ಇರಬೇಕು, ಮನುಷ್ಯರಿಗೆ ಕುಡಿಲಿಕ್ಕೆ ಸರಿಯಾದ ನೀರು ಕೊಡಬೇಕು. ಇಷ್ಟೆಲ್ಲ ಮಹಾನಗರ ಪಾಲಿಕೆ ಬಹುಶಃ ಅದು ಸ್ಮಾರ್ಟೆಸ್ಟ್ ಸಿಟಿ ಆಗ್ತದೆ ಹೊರತು ಈ ಇದ್ದ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಅದನ್ನು ಕಾಂಟ್ರಾಕ್ಟರಿಗೆ ಅಂಥದ್ದು ಹಣ ಆಗ್ತದೆ ಅಂತ ಹೇಳಿಕೊಂಡು ಅದನ್ನೇ ರೀಇನ್ಸ್ಟೇಟ್ ಮಾಡೋದಿದ್ರೆ ಇದನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳೋದಿಲ್ಲ. ಬಹುಶಃ ನಿಮಗೆ ನೆನಪಿರ್ಬೋದು, ಎಬಿ ಶೆಟ್ಟಿ ಸರ್ಕಲ್ ಅದೇನು ಕನ್ಸ್ಟ್ರಕ್ಷನ್ ಮಾಡಿ ತುಂಬ ವರ್ಷ ಆಗಿರಲಿಲ್ಲ. ಆ ಕಾಂಕ್ರೀಟ್ ರೋಡ್ ಆದ ಟೈಮಿನಲ್ಲಿ ಎಬಿ ಶೆಟ್ಟಿ ಸರ್ಕಲ್ ಆಗಿತ್ತು, ತಿರ್ಗಿ ಅದನ್ನು ತೆಗೆದುಹಾಕಿದ್ದಾರೆ. ಹೌದು, ಅಭಿವೃದ್ಧಿ ಅಂದಾಗ ನಮಗೆ ನಮ್ಮತನವನ್ನ ಉಳಿಸಿಕೊಂಡು ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ಇತಿಹಾಸವನ್ನ ನೆನಪಿಟ್ಟುಕೊಳ್ಳುವ ಅಭಿವೃದ್ಧಿ ನಮಗೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.